ಉಡುಪಿ ಜಿಲ್ಲೆಯ ಕಾರ್ಕಳ ಪುರಸಭಾ ವ್ಯಾಪ್ತಿಯ 3 ಮಾರ್ಗದಿಂದ ಹೋಟೆಲ್ ಕಾಮಧೇನುವರೆಗಿನ ರಸ್ತೆ ಸಂಪೂರ್ಣ ಕೆಟ್ಟುಹೋಗಿ ಬೃಹತ್ ಹೊಂಡ ಗುಂಡಿಗಳು ನಿರ್ಮಾಣವಾಗಿತ್ತು. ಪುರಸಭಾ ಸದಸ್ಯ ಶುಭದರಾವ್ ನೇತೃತ್ವದಲ್ಲಿ ಸಾರ್ವಜನಿಕರು ಚಿನ್ನದ ರಸ್ತೆ ಎಂದು ಹೆಸರನ್ನ ಇಟ್ಟು ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದರು. ಕಾರ್ಕಳ ಬಸ್ ನಿಲ್ದಾಣದಿಂದ ಇಲ್ಲಿನ ಕಾಮಧೇನು ಹೋಟೆಲ್ನ ರಸ್ತೆಯವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿ ಬಂತು. ಈ ವೇಳೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಕಾರ್ಕಳ ಪುರಸಭಾ ಸದಸ್ಯ ಶುಭದರಾವ್ ಅವರು, ಈ ರಸ್ತೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿರುವಂತಹ ಸುನಿಲ್ ಕುಮಾರ್ ಅವರ ಕ್ಷೇತ್ರದ ರಸ್ತೆ. ಈ ರಸ್ತೆಗೆ ನಾವು ಚಿನ್ನದ ರಸ್ತೆ ಅಂತ ಹೆಸರನ್ನ ಇಟ್ಟು ಇವತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಕಳ ಉತ್ಸವ ಮಾಡಿ ಹಣವನ್ನು ಲೂಟಿ ಮಾಡಿದ್ದಾರೆ. ಇವರ ಕ್ಷೇತ್ರ ರಸ್ತೆಯ ಅವ್ಯವಸ್ಥೆ ನೋಡಿದ್ರೆ ಯಾರಿಗೂ ಬೇಡ. ಹಲವಾರು ಅಪಘಾತಗಳು ರಸ್ತೆಯಲ್ಲಿ ಸಂಭವಿಸಿದೆ. ಆದರೂ ಕೂಡ ಕಾರ್ಕಳ ಪುರಸಭೆಯಾಗ್ಲಿ ಶಾಸಕರಾಗ್ಲಿ ಯಾರೂ ಕೂಡ ಇದರ ಬಗ್ಗೆ ಗಮನವನ್ನ ಹರಿಸ್ತಾ ಇಲ್ಲ. ಎಷ್ಟೇ ಮನವಿಯನ್ನ ಕೊಟ್ಟರು ಕೋಣನ ಮುಂದೆ ಕಿನ್ನರಿಯನ್ನ ಬಾರಿಸಿದ ಹಾಗೆ ಆಗಿದೆ. ಹಾಗಾಗಿ ಇವತ್ತು ಕೋಣವನ್ನ ಹಿಡಿದುಕೊಂಡು ಮೆರವಣಿಗೆ ಮಾಡುವ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಸಚಿವರಿಗೆ ಮತ್ತು ಕಾರ್ಕಳ ಪುರಸಭೆಗೆ ಮಾನ ಮರ್ಯಾದೆ ಇದ್ರೆ ತಕ್ಷಣ ರಸ್ತೆಯನ್ನ ರಿಪೇರಿ ಮಾಡಿ ಸಂಚಾರಕ್ಕೆ ಯೋಗ್ಯವನ್ನಾಗಿ ಮಾಡಿಕೊಡಬೇಕು ಎಂದು ಆಗ್ರಹ ಮಾಡಿದರು. ಈ ರಸ್ತೆಗೆ ನಾವು ಚಿನ್ನದ ರಸ್ತೆ ಅಂತ ಹೆಸರಿಟ್ಟು ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಕಳ ಉತ್ಸವ ಮಾಡಿ ಹಣವನ್ನು ನುಂಗಿ ಲೂಟಿ ಮಾಡಿದ್ದಾರೆ ಇವರ ಕ್ಷೇತ್ರದ ರಸ್ತೆ ಅವಸ್ಥೆ ನೋಡಿದರೆ ಸಾರ್ವಜನಿಕರು ಇದರಲ್ಲಿ ಪಡುವ ಪಾಡು ನೋಡಿದರೆ ಯಾರಿಗೂ ಬೇಡ. ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ನಡೆಯುವ ವಿದ್ಯಾರ್ಥಿಗಳು ಈ ರಸ್ತೆಯಲ್ಲಿ ಬಿದ್ದಿದ್ದಾರೆ. ಸಾರ್ವಜನಿಕರು ವಾಹನದಲ್ಲಿ ಬಿದ್ದು ಅಪಘಾತಗಳಾಗಿವೆ. ಆದರೂ ಕೂಡ ಕಾರ್ಕಳದ ಶಾಸಕರಿಗಾಗಲಿ ಕಾರ್ಕಳ ಪುರಸಭೆಗಾಗಲಿ ಇವತ್ತು ಕಣ್ಣು ಕಾಣುವುದಿಲ್ಲ. ಕೋಣನ ನಾವು ಎಷ್ಟೇ ಮನವಿ ಕೊಟ್ಟರು ಕೂಡ ಅದು ಕೋಣನ ಮುಂದೆ ಕಿನ್ನರಿ ಬಾರಿಸಿದಾಗಿದೆ. ಹಾಗಾಗಿ ಇವತ್ತು ಕೋಣವನ್ನೇ ಹಿಡ್ಕೊಂಡು ನಾವು ಮೆರವಣಿಗೆಯನ್ನು ಮಾಡಿ ಚಿನ್ನದ ರಸ್ತೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಇದು ಈ ರಾಜ್ಯದ ಪ್ರಥಮ ಚಿನ್ನದ ರಸ್ತೆ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗ್ತದೆ. ಸಚಿವರಿಗೆ ಮತ್ತು ಕಾರ್ಕಳ ಪುರಸಭೆಗೆ ಮಾನ ಮರ್ಯಾದೆ ಇದ್ದರೆ ತಕ್ಷಣ ಈ ರಸ್ತೆಯನ್ನು ರಿಪೇರಿ ಮಾಡಬೇಕು.